ನನ್ನ ಕಲಾವಿದರಿಗೆ ಸಲ್ಲಬೇಕೆಂಬ ಉದ್ದೇಶದಿಂದ ಈ ಒಂದು ಕಲಾ ಕುಸುಮ ಫೌಂಡೇಶನ್ ಸ್ಥಾಪಿಸಿದ್ದೇನೆ. ನನಗೆ ಆ ತಾಯಿ ಗಡ್ಲೇಶ್ವರಿ ಹಾಗೂ ನಾನು ನಂಬಿದ ಸುಬ್ರಹ್ಮಣ್ಯ ದೇವರು ನನಗೆ 3 ಹೊತ್ತು ಊಟ ಮಾಡಲಿಕ್ಕೆ ಕೊರತೆ ಮಾಡಲಿಲ್ಲ. ಸಂತೋಷದಲ್ಲಿ ಊಟ ಮಾಡ್ತಾ ಇದ್ದೇನೆ. ಆದರೆ ನನ್ನ ಕಲಾವಿದರು ಹಸಿವಲ್ಲಿ ಬೆಳಲಬಾರದು ಅಂತ ಅಶಕ್ತ ಕಲಾವಿದರನ್ನು ಎಬ್ಬಿಸಬೇಕೆಂಬ ನಿಟ್ಟಿನಲ್ಲಿ ಸ್ಥಾಪಿಸಿದಂತಹ ಫೌಂಡೇಶನ್. ಇಂತಹ ದಾನಿಗಳ ನೆರವಿನಿಂದ ಪುಣ್ಯಾತ್ಮರೆಲ್ಲ ಇದ್ದಾರೆ, ಪ್ರವೀಣಣ್ಣ ಇದ್ದಾರೆ, ಸರೋತಮಣ್ಣ, ನೀವೇ ನೋಡಿದ್ರಿ ಇಲ್ಲಿ ದುಬೈಯಲ್ಲಿ ಫೌಂಡೇಶನ್ ಅಲ್ಲಿ ಕಲೆಕ್ಷನ್ ಮಾಡಿ ಲಕ್ಷಾನುಗಟ್ಟಲೆ. ಒಂದು ಸಮಯ ನಮ್ಮ ಫಾರ್ಚೂನ್ ಹೋಟೆಲಲ್ಲಿ ಪ್ರವೀಣಣ್ಣ ಹಾಗೂ ಸರೋತಮಣ್ಣ ಕಲೆಕ್ಷನ್ ಮಾಡಿ 32 ಲಕ್ಷ ರೂಪಾಯಿ ನಮ್ಮ ಫೌಂಡೇಶನ್ಗೆ ಪ್ರಥಮವಾಗಿ ದೇಣಿಗೆಯನ್ನು ನೀಡಿದಂತಹ ಸಂದರ್ಭ ಅದರಲ್ಲಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾತು ಹೇಳ್ತೇನೆ, ನಿಮ್ಮ ಪ್ರೀತಿಗಿಂತ ದೊಡ್ಡದು ನನಗೆ ಏನೂ ಅಲ್ಲ. ನಾನು ನನಗೋಸ್ಕರ ಯಾರಲ್ಲೂ ಯಾವತ್ತೂ ಏನೂ ಕೇಳಿಲ್ಲ, ನನ್ನ ಕಲಾವಿದರಿಗೋಸ್ಕರ. ನೀವೆಲ್ಲ ಆಶೀರ್ವಾದ ಮಾಡಬೇಕು. ನಮ್ಮ ಕಲಾವಿದರು ಯಕ್ಷಗಾನ ಇನ್ನಷ್ಟು ಬೆಳೆಯಬೇಕು. ಈಗಲೂ ವಿಶ್ವಮಟ್ಟದಲ್ಲಿ ಬೆಳೆದಿದೆ, ಅದನ್ನು ಇನ್ನಷ್ಟು ಬೆಳೆಸುವ ಜವಾಬ್ದಾರಿ ನಮಗೆಲ್ಲರಿಗೂ. ನಮ್ಮ ದೇಶದ ಒಂದು ಅತ್ಯಮೂಲ್ಯ ಕಲೆ. ಇಂತಹ ಮಕ್ಕಳು ಈ ದುಬೈ ಯಕ್ಷಗಾನ, ನಾನಾಗೊಂದು ನ್ಯೂಸ್ ಚಾನೆಲ್ ಅಲ್ಲಿ ಹೇಳಿದೆ, ಇದಕ್ಕಿಂತ ದೊಡ್ಡ ಇತಿಹಾಸ ಇನ್ನೊಂದಿಲ್ಲ ಅಂತ. ದುಬೈಯಲ್ಲಿ ಬೆಳೆದ ಮಕ್ಕಳು, ಇಂಗ್ಲಿಷ್ ಮಾತಾಡುವ ಮಕ್ಕಳನ್ನು ಹುರಿದುಂಬಿಸಿ ಈ ದಿನೇಶನ್ನ ಹಾಗೂ ಶೇಖರನ್ನ ಇಡೀ ಟೀಮ್ ಒಂದು ಯಕ್ಷಗಾನ ಮಾಡ್ತದೆ. ಅದು ಕೂಡ ಇಂತಹ ಒಂದು ಕಷ್ಟದ ಪ್ರಸಂಗ, ಲಿಥೋಪಕ್ಯನ ಪ್ರಸಂಗ ಮಾಡ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ